ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತಾ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತಾರೆ. ಜನ ಎಲ್ಲ ಆಶೀರ್ವಾದ ಮಾಡೋದು. ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಹೋಗಿ ಕೂತ್ಕೊಳ್ಳೋಕ್ಕಾಗ್ತೀನಿ ಚೀಫ್ ಮಿನಿಸ್ಟರ್ ಕುರ್ಚಿ ಮೇಲೆ. ಜನ ಆಶೀರ್ವಾದ ಮಾಡಬೇಕು. ಈಗ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಲಿ ಏನಾಯ್ತಂತೆ, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಲಿ ಯಾವ ಪ್ಲೇಸ್ಗೆ ಹೋಗಿದ್ದಾರೆ ಅವರು? ಗೆದ್ದಿರೋ ಕಡೆ ಥರ್ಡ್ ಪ್ಲೇಸ್ಗೆ ಹೋಗಿದ್ದಾರೆ. ಮತ್ತೆ ಅಂಥ ಪಾರ್ಟಿ ಅಧಿಕಾರಕ್ಕೆ ಬರ್ತದ? ತಮ್ಮೇಲೆ ಬಹಳ ಜೀವ ಆದ್ರು ಸರ್, ಲವ್ ಆದ್ರು ಸರ್ ತಮ್ಮ ಕುಮಾರಸ್ವಾಮಿ ಯಾರು ಕಂಡ್ರೆ ಭಯ ಇರ್ತದೆ, ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಜಾಸ್ತಿ. ಅವರು ಈಗ RSS ನವ್ರು ನನ್ನ ಕಂಡ್ರೆ ಭಯ, ಅವ್ರು ನನ್ನ ಮೇಲೆ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ. JDS ನವ್ರಿಗೆ ನನ್ನ ಕಂಡ್ರೆ ಭಯ, ಅದಕ್ಕೆ ನನ್ನ ಟಾರ್ಗೆಟ್. ಭಯ ಯಾಕಂತ ನಿಮ್ಮ ಅವ್ರಿಗೆ ಯಾಕೆ ಭಯ ಅಂತ ಕೇಳಿ ನೋಡಿ ಅವ್ರಿಗೆ ಯಾಕೆ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತಾ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗ್ತಾರೆ. ಜನ ಎಲ್ಲ ಆಶೀರ್ವಾದ ಮಾಡೋದು. ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಹೋಗಿ ಕೂತ್ಕೊಳ್ಳೋಕ್ಕಾಗ್ತೀನಿ ಚೀಫ್ ಮಿನಿಸ್ಟರ್ ಕುರ್ಚಿ ಮೇಲೆ.